ಕರಾವಳಿ ತುಳುನಾಡಿನ ಜನತೆ ಪ್ರಕೃತಿಯನ್ನೇ ದೇವರೆಂದು ಪೂಜಿಸುತ್ತಾ ಬಂದವರು. ಕೃಷಿ ಬದುಕಿನಲ್ಲಿ ಅವರು ದೇವರನ್ನ ಕಂಡವರು. ಇದೇ ಕಾರಣಕ್ಕೆ ಇಂದಿಗೂ ನಮ್ಮ ಹಿರಿಯರು ಅನುಸರಿಸಿಕೊಂಡು ಬಂದಿರುವ ಪರಂಪರೆಗಳು ನಶಿಸದೆ ಉಳಿದುಕೊಂಡು ಬಂದಿವೆ. ಅದರಲ್ಲಿ ಒಂದು ಈ ಕಂಬಳದ ಕೋರಿ. ಅರೆ ಇದೇನಪ್ಪ ಅಂತೀರಾ? ಬನ್ನಿ ಈ ವರದಿ ನೋಡಿ. ಅರೆ ಇದೇನಪ್ಪ, ಇವರೆಲ್ಲರೂ ಸೇರಿ ಗದ್ದೆಯಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ಕೊಂಡ್ರ? ಇದೇ ಕಂಬಳದ ಕೋರಿ ಎನ್ನುವ ತುಳುನಾಡಿನ ವಿಶಿಷ್ಟವಾದ ಸಂಪ್ರದಾಯ. ಪ್ರಕೃತಿ ಭೂಮಿ ತಾಯಿಯನ್ನ ಆರಾಧನೆ ಮಾಡುತ್ತೆ ಕಂಬಳದ ಕೋರಿ. ಮದುಮಗಳಂತೆ ಭೂಮಿ ತಾಯಿಯನ್ನ ಶೃಂಗರಿಸಿಕೊಂಡು ಆರಾಧನೆಯನ್ನ ಮಾಡಲಾಗುತ್ತಿದೆ. ಗದ್ದೆಯ ಮಣ್ಣಿಗೆ ಪಾವಿತ್ರತೆಯನ್ನ ತುಂಬಿಸಲಾಗುತ್ತದೆ. ದೈವದ ನಂಬಿಕೆ, ಭೂಮಿ ತಾಯಿ ಮೇಲಿನ ಪ್ರೀತಿಯೇ ಕಂಬಳದ ಕೋರಿ. ಇಂತಹ ಅಪರೂಪದ ಕಂಬಳದ ಕೋರಿಗೆ 500 ವರ್ಷಗಳ ಇತಿಹಾಸವಿದೆ. ಬಂಟ್ವಾಳ ತಾಲೂಕಿನ ಕಾಡಬೆಟ್ಟು ಗುತ್ತಿನ ಮನೆಯಲ್ಲಿ ಸಂಪ್ರದಾಯಬದ್ಧವಾಗಿ ಈ ಕಂಬಳ ಕೋರಿ ಎನ್ನುವ ಗದ್ದೆ ಪೂಜೆ ಸಂಭ್ರಮದಿಂದ ನಡೆಯಿತು. ಕಂಬಳ ಕೋರಿ ನಡೆಸಲು ಗುತ್ತಿನ ಮನೆಯ ಯಜಮಾನರು ದಿನ ನಿಗದಿಪಡಿಸಿದ ಬಳಿಕ ದೈವದ ಪಾತ್ರೆಯ ಮೂಲಕ ಗ್ರಾಮಸ್ಥರಿಗೆ ಆಮಂತ್ರಣವನ್ನ ನೀಡಲಾಗುತ್ತದೆ. ಈ ದಿನ ಕಂಬಳ ಗದ್ದೆಗೆ ಕೋಣಗಳನ್ನ ಇಳಿಸಿ ಗದ್ದೆ ಉಳುತ್ತಾರೆ. ಇತ್ತ ಗುತ್ತಿನ ಮನೆಯಲ್ಲಿ ಗ್ರಾಮ ದೈವಗಳಿಗೆ ಪರ್ವ ಹಾಕಿಸಿ ಪಂಜುರ್ಲಿ ದೈವದ ಹಗಲು ನೇಮೋತ್ಸವ ನಡೆಯುತ್ತದೆ. ದೈವ ಅಣಿ ಏರಿಸುವ ಮೊದಲು ದೈವದ ಮುಕ್ಕಾಲ್ದಿ, ನಾಗಬ್ರಹ್ಮ ದೈವ, ಗುತ್ತಿನ ಯಜಮಾನ, ತಂತ್ರಿ ಬಳಗ ಹಾಗೂ ಗ್ರಾಮಸ್ಥರೊಂದಿಗೆ ಕೊಂಬು ವಾಲಗದ ಹಿಮ್ಮೇಳದೊಂದಿಗೆ ಕಂಬಳ ಗದ್ದೆಗೆ ಬರುತ್ತಾರೆ. ಅದಾಗಲೇ ಗದ್ದೆಯ ಬದಿಯಲ್ಲಿ ನಾಗಬ್ರಹ್ಮ ದೈವ ಅಣಿ ಏರಿಸಿ ಸಿದ್ಧಗೊಂಡಿರುತ್ತದೆ. ಅಲ್ಲಿ ಕಲ್ಲಿನ ಚಕ್ರವುಳ್ಳ ಸಾಗುವಾನಿ ಮರದ ಪಟ್ಟಿಗಳುಳ್ಳ ತೇರಿನಾಕಾರದ ಪೂಕರೆ ಬಂಡಿಯನ್ನ ಕೇಪುಳ ಹೂವುಗಳಿಂದ ಅಲಂಕರಿಸಿ ಸಿದ್ಧಗೊಳಿಸಲಾಗಿರುತ್ತದೆ. ಈ ಪೂಕರೆ ಬಂಡಿಯನ್ನ ಎಳೆಯಲು ಪಲ್ಲೆ ಎಂಬ ಬೀಳಲನ್ನೇ ಬಳಸಲಾಗುತ್ತದೆ. ಬಳಿಕ ಉಳುಮೆ ಮಾಡುತ್ತಿದ್ದ ಕೋಣಗಳನ್ನ ಮೇಲೆ ಬರುವಂತೆ ಹಾಗೂ ಪೂಕರೆ ಬಂಡಿಯನ್ನ ಎಳೆಯುವಂತೆ ನಾಗಬ್ರಹ್ಮ ದೈವ ಪಾತ್ರೆ ಅಪ್ಪಣೆಯನ್ನ ನೀಡುತ್ತಾರೆ. ಗ್ರಾಮಸ್ಥರೆಲ್ಲರೂ ಸೇರಿ ಸಂಭ್ರಮದಿಂದ ಪೂಕರೆ ಬಂಡಿಯನ್ನ ಎಳೆದುಕೊಂಡು ಗದ್ದೆಯ ಮಧ್ಯಭಾಗಕ್ಕೆ ತಂದು ನಿಲ್ಲಿಸುತ್ತಾರೆ. ವಿಶಾಲವಾದ ಗದ್ದೆಗೆ ನಾಗಬ್ರಹ್ಮ ದೈವ ಪಾತ್ರಿ ಎಲ್ಲರ ಜೊತೆ ಸುತ್ತು ಬಂದು ಉತ್ತಮವಾದ ಫಸಲು ಬರುವಂತೆ ಹರಸುತ್ತಾರೆ. ದೈವದ ಜೊತೆ ಓರ್ವ ವೇಷಧಾರಿ ಕೂಡ ಇದ್ದು ಎಲ್ಲಾ ಕಾರ್ಯಕ್ರಮಗಳನ್ನ ನಡೆಸಲು ಸೂಚನೆಯನ್ನ ನೀಡುತ್ತದೆ. ಫಸಲಿಗೆ ಕೀಟಬಾಧೆ ಬಾರದಂತೆ ತಡೆಯಲು ಉರವೆ ಎಂಬ ತೆಂಗಿನ ಗರಿಯಿಂದ ತಯಾರಿಸಿದ ಹಾವಿನಾಕೃತಿಯ ರಕ್ಷಾದಾರವನ್ನ ಗದ್ದೆ ಬದಿಯ ತೆಂಗಿನ ಮರಕ್ಕೆ ಕಟ್ಟಲಾಗುತ್ತದೆ. ನಾಗಬ್ರಹ್ಮ ದೈವದ ವಾಹನವಾಗಿ ಕುದುರೆಯನ್ನ ತೆಂಗಿನ ಹಸಿಸೋಗೆಯಿಂದ ಸಾಂಕೇತಿಕವಾಗಿ ನಿರ್ಮಿಸುತ್ತಾರೆ. ಅದನ್ನ ನಾಗಬನಕ್ಕೆ ಕೊಂಡೊಯ್ಯಲಾಗುತ್ತದೆ. ಅಲ್ಲಿಂದ ಗುತ್ತಿನ ಮನೆಗೆ ಹಿಂದಿರುಗಿ ನಾಗಬ್ರಹ್ಮ ದೈವಕ್ಕೆ ನೇಮ ಕೂಡ ನಡೆಯುತ್ತದೆ. ಜೊತೆಗೆ ಪಂಜುರ್ಲಿ ದೈವದ ನೇಮ ಮುಂದುವರಿದು ದೈವ ನುಡಿ ಕೊಡುವುದರೊಂದಿಗೆ ಮುಕ್ತಾಯವಾಗುತ್ತದೆ. ದೈವದ ನಂಬಿಕೆ, ಭೂಮಿ ತಾಯಿ ಮೇಲಿನ ಪ್ರೀತಿಯೇ ಈ ಕಂಬಳದ ಕೋರೆ. ಇಂತಹ ಪುಣ್ಯ ಮಣ್ಣನ್ನ ದೇಹಕ್ಕೆ ಹಚ್ಚಿದರೆ ಮನುಷ್ಯನ ರೋಗ ರುಜಿನಗಳು ದೂರವಾಗುತ್ತದೆ. ಪ್ರಕೃತಿ ಆರಾಧನೆ, ದೈವದ ನಂಬಿಕೆ ಇದರ ಸಮ್ಮಿಲನವೇ ಕಂಬಳದ ಕೋರಿ ಎನ್ನುತ್ತಾರೆ ಹಿರಿಯರು. ಕಂಬಳದ ಕೋರಿ ಬಂಡ ಒಂದು ಪ್ರಕೃತಿದ ಆರಾಧನೆ ಕಂಡದ ಬೇಲೆ ಪುರ ಅದು ಐಕೆ ಸೇಡಿ ಕೆಮ್ಮಟೆ ಪುರ ಹಾಕದು ಕಂಡನು ಐತ ಮಲ್ಪನ ಮದಿಮಾಲ್ ಮಲ್ಪನ ಅಂತ ಅನ್ಪೇರಿ ಆಯ್ಕೆ ಮತ್ತು ಬಾರಿ ಆ ಮಣ್ಣಿಗೆ ಆ ಒಂದು ದಿನಟ್ಟು ಪಾವಿತ್ರ್ಯತೆ ದಿಂಜಿನ ನಮ್ಮ ಭೂಮಿ ತಾಯಿಗೆ ಕೊಟ್ಟನ ಮೊದಲ ಪ್ರಾಶಸ್ತ್ಯ ಅಂತ ಬಂಡ ಅವು ಕಂಬಳದ ಕೋರಿ. ಐತೊಟ್ಟಿಗೆ ದೈವದ ನಂಬಿಕೆಲ್ಲ ಭೂಮಿ ತಾಯಿ ನಮಿತ್ತಿನ ಪ್ರೀತಿ ಒಂದು ಸಮ್ಮಿಲನೆ ಕಂಬಳದ ಕೋರಿ. ನೆಕ್ಕೆ ಕೆಲವು ಕಂಡೋಗು ಮತ್ತು ಜತ್ತಿದ ಮಣ್ಣಿನ ತರಕ್ಕೆ ಅದನ್ನ ಮುಂಡೋಗು ಮುಟ್ಟಾಡಿನಾಗ ನೆಟ್ಟು ಕೆಲವು ರೋಗಗಳು ಮತ್ತು ರೋಗ ರುಜಿನಗಳು ಪುರ ಸಮಾಪನು ಮನ್ಪನ ಒಂಜಿ ನಂಬಿಕೆ. ಆ ನಂಬಿಕೆದ ಪ್ರಯುಕ್ತ ಇತ್ತೆಲ್ಲ ಕೆಲವು ಹಾಕಲು ಗತ್ತಿದ್ದು ಆ ಕಂಡದ ಮಣ್ಣಿನ ತನ್ನ ಮುಂಡೋಗು ಪೂಜೆ ಒಂದು ಕೋಪನ ಚಿತ್ನ ಮತ್ತು ಸಂದರ್ಭ ಇತ್ತೆಲ್ಲ ಆ ಒಂದು ಬೊಕ್ಕ ಕಂಬಳದ ಕೋರಿ ಬಂದ ವಿಶೇಷದ ಹಾಲತ್ತು ಅವು ಪ್ರಕೃತಿದ ಒಂದು ಆರಾಧನೆ ಐತೊಟ್ಟಿಗೆ ದೈವದ ನಂಬಿಕೆ ನೆತ್ತ ಸಮ್ಮಿಲನ ಕಂಬಳದ ಕೋರಿ. ಒಟ್ಟಿನಲ್ಲಿ ಇಂತಹ ಆರಾಧನೆಯೊಂದಿಗೆ ಇಂದಿಗೂ ತುಳುನಾಡಿನ ಸಂಸ್ಕೃತಿ, ಆಚಾರ, ವಿಚಾರ ಮುಂದುವರೆದುಕೊಂಡು ಬಂದಿದ್ದು
ಇತರರಿಗಿಂತ ನಾವು ಭಿನ್ನವಾಗಿದ್ದೇವೆ. ತುಳುನಾಡಿನ ದೈವಾರಾಧನೆಗೆ ಅಂತಹ ಮಹತ್ವದ ಶಕ್ತಿ ಬರಲು ಇಂತಹ ವಿಶಿಷ್ಟವಾದ ಸಂಪ್ರದಾಯಗಳು ಕೂಡ ಕಾರಣವಾಗಿದೆ. ಕಿಶೋರ್ ಕುಮಾರ್ ಬಂಟ್ವಾಳ, ನಮ್ಮ ಕುಲ ನ್ಯೂಸ್ 24x7.